ಶಕುಂತಲಾ ಶೆಟ್ಟಿಯವರು ಒಬ್ಬ ಅನುಭವಿ ರಾಜಕಾರಣಿ ಮಾತ್ರ ಅಲ್ಲ, 2 ಸಾರಿ ಶಾಸಕರಾಗಿ ಪುತ್ತೂರು ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅತಿ ಹತ್ತಿರದಿಂದ ಬಲ್ಲವರು. ಸಾವಿರಾರು ಕೋಟಿ ಅನುದಾನವನ್ನು ತಂದು ಪುತ್ತೂರಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು. ಇನ್ನು ಮುಂದೆಯೂ ಅನೇಕ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತಹ ಕನಸನ್ನು ಕಂಡವರು. ಮೆಡಿಕಲ್ ಕಾಲೇಜ್ ಇರ್ಬೋದು, ಅದೆಲ್ಲ ಅರ್ಧಕ್ಕೆ ನಿಂತಿದೆ. ಅದನ್ನೆಲ್ಲ ಮುಂದುವರಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತಹ ಕನಸನ್ನು ಕಂಡವರು. ಮಹಿಳಾ ಕಾಂಗ್ರೆಸ್ಸಿನ ಸಮಿತಿಯು ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿಗೆ ಈ ಬಾರಿಯೂ ಅವಕಾಶವನ್ನು ಕೊಡಬೇಕು ಅಂತ ಪಕ್ಷ ಕೊಟ್ಟರೆ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸಿ ಕೊಟ್ಟಂತಾಗ್ತದೆ ಅಂತ ಹೇಳುವುದು ನಮ್ಮ ಉದ್ದೇಶ. ಅಷ್ಟು ಮಾತ್ರ ಅಲ್ಲ, ಅವರು ಕಳೆದ 5 ವರ್ಷಗಳಿಂದ ಪುತ್ತೂರು ಕ್ಷೇತ್ರದ ಪ್ರತಿ ಮೂಲೆಯಲ್ಲೂ ಸಂಚರಿಸಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪಕ್ಷ ಸಂಘಟನೆಯನ್ನು ಮಾಡುವಲ್ಲಿ ಹೆಚ್ಚಿನ ಹೊತ್ತು ಕೊಟ್ಟಿದ್ದಾರೆ. ಆದ ಕಾರಣದಿಂದಲೇ ಪುತ್ತೂರಿನ ಜನತೆಯ ಒಲವು ಶಕುಂತಲಾ ಶೆಟ್ಟಿಯ ಕಡೆಗೆ ಹೆಚ್ಚು ಇರುವುದರಿಂದ ಮಾತ್ರ ಅಲ್ಲ, ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ವೋಟರ್ಸ್ ಪುರುಷರಿಗಿಂತ ಹೆಚ್ಚು ಇರುವುದರಿಂದ ಮಹಿಳೆಯರ ಒಲವು ಶಕುಂತಲಾ ಶೆಟ್ಟಿಯ ಕಡೆಗೆ ಹೆಚ್ಚು ಇರುವುದರಿಂದ ಕಾಂಗ್ರೆಸ್ ಪಕ್ಷದ ಗೆಲುವು ಸಾಧ್ಯತೆ ಅಂತೇಳಿ ಹೇಳುವ ಉದ್ದೇಶದಿಂದ ನಾವು ಅವರಿಗೆ ಈ ಬಾರಿ ಸಿಗಬೇಕು,